ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕರೆಂಟ್ ಯಾವಾಗ ಕೈ ಕೊಡುತ್ತೆ ಅಂತ ಹೇಳೋದಿಕ್ಕಾಗಲ್ಲ. ಕರೆಂಟ್ ಕೈ ಕೊಟ್ರೆ ಯಾವ ಕೆಲಸನೂ ಮುಂದೆ ಸಾಗೋದಿಲ್ಲ. ಅದರಲ್ಲೂ ಕೂಡ ದೊಡ್ಡ ಮಟ್ಟದ ಸಭೆ ಸಮಾರಂಭ ಕಾರ್ಯಕ್ರಮ ಇದೆ ಅಂತ ಹೇಳಿದಾಗ ಒಂದು ಜನರೇಟರ್ ಇರ್ಲಿ ಅಂತ ಪ್ರತಿಯೊಬ್ರು ಕೂಡ ಫಿಕ್ಸ್ ಆಗ್ಬಿಡ್ತೇವೆ. ಕ್ವಿಕ್ ಸರ್ವಿಸ್ ಮೂಲಕ ಪರ್ಫೆಕ್ಟ್ ಆಗಿರುವಂತಹ ಟೈಮಿಂಗ್ಗೆ ನಿಮ್ಗೆ ಸೇವೆಯನ್ನ ಕೊಡೋದ್ರ ಮೂಲಕ ಹತ್ತೂರಿನಲ್ಲಿ ಹೆಸರುವಾಸಿಯಾಗಿರುವಂತಹ ಜನರೇಟರ್ ಅಂತ ಹೇಳಿದ್ರೆ ಅದು ಶೆಟ್ಟಿ ಜನರೇಟರ್. ನಿಮ್ಮ ಊರು ದೂರ ಇರಲಿ ಹತ್ತಿರ ಇರಲಿ, ಪರ್ಫೆಕ್ಟ್ ಟೈಮ್ಗೆ ಕ್ವಿಕ್ ಆಗಿರುವಂತಹ ಸರ್ವಿಸ್ ಇವರು ಕೊಡ್ತಾರೆ. ಇವತ್ತು ನಾವು ಶೆಟ್ಟಿ ಜನರೇಟರ್ ಯೂನಿಟ್ಗೆ ಬಂದಿದ್ದೇವೆ. ಇಲ್ಲಿ ಎಷ್ಟೆಲ್ಲ ಜನರೇಟರ್ ಇದೆ, ಇದರ ಜೊತೆಗೇನೆ ಶೆಟ್ಟಿ ಜನರೇಟರ್ನ ರೂವಾರಿಗಳಾಗಿರುವಂತಹ ಗೋವರ್ಧನ್ ಸರ್ ಜೊತೆ ಕೂಡ ಒಂದಿಷ್ಟು ವಿಚಾರಗಳನ್ನ ಮಾತಾಡೋಣ. ಪರ್ಫೆಕ್ಟ್ ಟೈಮಿಂಗ್ಸ್ಗೆ ಕ್ವಿಕ್ ಸರ್ವಿಸ್ ಅನ್ನ ಕೊಡುವಂತಹ ಶೆಟ್ಟಿ ಜನರೇಟರ್ ಹತ್ತೂರಿನಲ್ಲಿ ಕೂಡ ಹೆಸರುವಾಸಿಯಾಗಿದೆ. ಇದರ ರೂವಾರಿಗಳು ಅಂತ ಹೇಳಿದ್ರೆ ಅದು ಗೋವರ್ಧನ್ ಶೆಟ್ಟಿ ಅವರು. ಸರ್ ನಮ್ಮ ಜೊತೆಗಿದ್ದಾರೆ, ಒಂದಿಷ್ಟು ವಿಚಾರಗಳನ್ನ ಮಾತಾಡೋಣ. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ ಸರ್? ಆರಾಮಾಯ್ತೀರಾ? ಮಳೆ ಬರ್ತಾ ಇದೆ, ಕರೆಂಟ್ ಎಲ್ಲ ಇಲ್ಲದೆ ಇರುವಂತಹ ಸಮಸ್ಯೆಗಳು ಜಾಸ್ತಿ ಆಗಿದೆ, ಹಾಗಾಗಿ ಬಿಸಿ ಇದ್ದೀರಾ ಹೇಗೆ ಅಂತ ಸರ್? ಬಿಸಿ ಇದ್ದೀರಾ? ನಾವ್ ಯಾವಾಗ್ಲೂ ಬಿಸಿ ಅಂತ, ಶೆಟ್ಟಿ ಜನರೇಟರ್ ಅಂದ್ರೆ ಬಿಸಿ ಯಾವಾಗ್ಲೂ ಅಂತ. ಓಕೆ ಸರ್, ಎಷ್ಟು ಜನರೇಟರ್ ಇದೆ ಸರ್ ನಿಮ್ಮ ಹತ್ರ? ನಮ್ಮ ಹತ್ರ ಒಂದು 80-90 ಜನರೇಟರ್ ಇದೆ ಟೋಟಲ್ ಎಲ್ಲ ಸೇರಿ. ಸೌಂಡ್ಲೆಸ್ ಮತ್ತು ಹೋಂಡಾ ಜನರೇಟರ್ ಮತ್ತು ಓಪನ್ ಜನರೇಟರ್ ಎಲ್ಲ ಕಿರ್ಲೋಸ್ಕರ್ ಎಲ್ಲ ಸೇರಿ. ಇದರಲ್ಲಿ ಯಾವ್ದಕ್ಕೆ ಜಾಸ್ತಿ ಡಿಮಾಂಡ್ ಇರುತ್ತೆ ಸರ್? ಡಿಮಾಂಡ್ ಈಗ ಸೌಂಡ್ಲೆಸ್ ಜನರೇಟರ್ ಈಗಿನ ಇದಕ್ಕೆ, ಮತ್ತು ಹೋಂಡಾ ಜನರೇಟರ್ಗಳು ಇರ್ತದೆ. ಹಳೆ ಕಾಲದಲ್ಲೆಲ್ಲ ಸೌಂಡ್ ಇರುವಂತದ್ದು, ಈಗ ಸೌಂಡ್ಲೆಸ್ ಬಂದಿದೆ, ಅದಕ್ಕೆ ಡಿಮಾಂಡ್ ಜಾಸ್ತಿ ಇದೆ ಅಂತ. ಓಕೆ, ಎಷ್ಟು ವರ್ಷ ಆಯ್ತು ಸರ್ ಈ ಒಂದು ಸೇವೆಯನ್ನು? ನಮ್ದು ನಿಜವಾಗಿ ಮುಂಚೆ ಲೈಟಿಂಗ್ಸ್ ಫೀಲ್ಡ್ ಇತ್ತು, ನಮ್ಮ ತಂದೆ ಕಾಲದ್ದು. ಅದೊಂದು 45 ವರ್ಷದಿಂದ ನನಗೆ ಸರ್ವಿಸ್. ಅದರ ನಂತರ ನಾವು ಬಿಟ್ಟು ಈಗ ಜನರೇಟರ್ ಒಂದು 15 ವರ್ಷದಿಂದ ಜನರೇಟರ್ಗಳು ಮಾತ್ರ. ಮೈನ್ ನಮ್ಮ ಮನೆಯವರು ಫಸ್ಟಿಗೆ ನಮಗೆ ಸಪೋರ್ಟ್ ಮಾಡಿದ್ದು, ನನ್ನ ಮಕ್ಕಳು ಮತ್ತು ಹೆಂಡತಿ ಎಲ್ಲ ಫಸ್ಟಿಗೆ ನಮಗೆ ಒಳ್ಳೆ ಸಪೋರ್ಟ್ ಕೊಟ್ಟರು. ತೆಗೀರಿ ಅಂತೇಳಿ. ಹಾಗೆ ತೆಗೆದು ಒಂದು ಜನರೇಟರ್ ಇದ್ದರಿಂದ ನಮಗೆ ಇಷ್ಟು ಜನರೇಟರ್ ಆಯಿತು. ಲೈಟಿಂಗ್ಸ್ನವರಿಗೆ ಅಥವಾ ಬೇರೆ ಯಾವುದೋ ಫಂಕ್ಷನಿಗೆ ಅಥವಾ ಯಾವುದೋ ಕಂಪನಿಗೆ ಎಲ್ಲ ಇರಬೇಕಾದ್ರೆ ಅವರಿಗೆಲ್ಲ ನಾವು ಜನರೇಟರ್ ಸರ್ವಿಸ್ ಮಾತ್ರ ಕೊಡುವ ಅಂತೇಳಿ ಇದ್ದು. ಹಾಗೆ ಲೈಟಿಂಗ್ಸ್ನವರೆಲ್ಲ ಬೇರೆ ಮಾಡ್ತಾ ಇದ್ದಾರೆ, ಅವರಿಗೆ ಸಹ ಜನರೇಟರ್ ನಾವೇ ಕೊಡ್ತೇವೆ, ಸರ್ವಿಸ್ ಮಾಡ್ತೇವೆ. ಪುತ್ತೂರಲ್ಲಿ ಅಥವಾ ಬೇರೆ ಊರಲ್ಲಿ ಎಲ್ಲ ಮಾಡ್ತೇವೆ. ಬೇರೆ ಊರಂದ್ರೆ ಎಲ್ಲಿಗೆಲ್ಲ ಕೊಡ್ತೇವೆ? ಬೇರೆ ಊರು ಮಡಿಕೇರಿ ಮತ್ತು ಶುಂಠಿಗೊಪ್ಪ ಈಚೆ ಚಿಕ್ಕಮಂಗ್ಳೂರು ಮತ್ತು ಬೇರೆ ಇಲ್ಲೇ ಲೋಕಲ್ ದಕ್ಷಿಣ ಕನ್ನಡ ಎಲ್ಲ ಕಡೆಗೆ ಇಡ್ತೇವೆ ನಾವು. ಓಕೆ ಸರ್, ಯಾವುದೇ ಒಂದು ಬಿಸ್ನೆಸ್ ಅನ್ನೋ ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ಬ್ಯಾಕ್ ಬೋನ್ ಆಗಿರುವಂಥದ್ದು ಅಂತ ಹೇಳಿದ್ರೆ ನಿಮ್ಮ ಸಿಬ್ಬಂದಿಗಳು ಸರ್. ಹಾಗಾಗಿ ಎಷ್ಟು ಜನ ಇದ್ದಾರೆ ಅವ್ರ ಬಗ್ಗೆ ಹೇಳಿ. ನಮಗೆ ಅಂದರೆ ಮೊದಲಿಗೆ ಸಪೋರ್ಟ್ ಕೊಟ್ಟದ್ದು ಫಸ್ಟಿಗೆ ಅಂದರೆ ನಾವು ಒಂದು ತೆಗೆದುವಾಗ ಫಸ್ಟಿಗೆ ನಮಗೆ ಒಂದು ಮೈನ್ ಗಾಡಿ ಬೇಕು, ಅದನ್ನು ಕೊಂಡೋದಕ್ಕೆ. ಗಾಡಿಯಿಂದ ನಮಗೆ ಫಸ್ಟಿಗೆ ಪರಿಚಯದ ನಾವು ಐವನ್ ಅಂತೇಳಿ ಸಿಕ್ಕಿದ್ರು. ಅವ್ರದ್ದು ಗಾಡಿ ಫಸ್ಟಿಗೆ ಇತ್ತು, ಅವ್ರದ್ದು ಬೇರೆ ಗಾಡಿ ಇತ್ತು. ಅದಾಗೆ ಅದಂತರ ಐವನ್, ಅವರ ತಮ್ಮ ಸ್ಟೀವನ್ ಅಂತ ಅವರ ಫುಲ್ ಸಪೋರ್ಟಿಂದ ಈಗ ಇದಾಗಿದೆ. ಹಾಗೆ ಮತ್ತು ಮತ್ತೊಬ್ಬ ನಮ್ಮ ಒಂದು ವರ್ಕರ್ ಅಂತೇಳಿ ಜಗನ್ನಾಥ್ ಅಂತೇಳಿ, ಅವನು ಪಪ್ಪಿಟು ಅಂತ ಕರಿತೇವೆ. ಅವರೆಲ್ಲ ಸೇರಿ ನಾವೆಲ್ಲ, ಮತ್ತು ಅವರ ಕ್ಯಾರಫಿಂದ ಕೆಲವರೆಲ್ಲ ಇದ್ದಾರೆ. ಕೆಲವು ಈಗ ಧನು ಅಂತ ಇದ್ದಾರೆ, ಮತ್ತು ನಿಶಾಂತ್, ಹಾಗೆ ಎಲ್ಲ ಕೆಲವರೆಲ್ಲ ಬಂದು ಹೆಲ್ಪ್ ಮಾಡ್ತಾ ಇರ್ತಾರೆ. ಮತ್ತು ಎಲ್ಲರಿಗೆ ನಮ್ಮ ಜನರ ಮೇಲೆ ಪ್ರೀತಿ ಇದೆ, ಯಾಕೆ ನಮ್ಮದು ಸರ್ವಿಸ್ ಆಗಿ ಉಂಟು. ಮತ್ತೆ ಐವನ್ ಸ್ಟೀವನ್ ಅವರೆಲ್ಲ ಒಳ್ಳೆ ಇದು ಮಾಡ್ತಾ ಇದ್ದಾರೆ, ನಮಗೆ ಸಪೋರ್ಟ್ ಮಾಡಿ ಒಳ್ಳೆ ಅವರ ಕ್ಯಾರಫಲ್ಲಿ ಸಹ ಜನರೇಟರ್ ಹೋಗ್ತಾರೆ. ನಮ್ಮದು ಮಡಿಕೇರಿ ಅಲ್ಲಿಗೆಲ್ಲ ತಗೊಂಡು ಹೋಗ್ತಾರೆ. ಮತ್ತು ನಮ್ಮದು ಗಾಡಿ ಅವರದೇ ಗಾಡಿ ಉಂಟು, 2-3 ಗಾಡಿಗಳಿದೆ. ಐಲ್ಯಾಂಡ್ ಪಿಕಪ್ ಮತ್ತು ತಾರ್ ಗಾಡಿಗಳೆಲ್ಲ ಇದೆ. ಎನಿ ಟೈಮ್ ಕಾಲ್ ಮಾಡಿದ್ರೆ ಕೂಡ ಶೆಟ್ಟಿ ಜನರೇಟರ್ ಅವೈಲೇಬಲ್ ಇರ್ತಾರೆ ಅಂತ. ಎನಿ ಟೈಮ್. ಈಗ ನೈಟ್ ನಾವು ಕೆಲವು ಟವರಿಗೆಲ್ಲ ಇಡ್ತೇವೆ. ಎಷ್ಟು ರಾತ್ರಿ 8 ಗಂಟೆ 10 ಗಂಟೆ ರಾತ್ರಿ ಮಳೆಗೆ ಚಂಡೆಗುಂಡು ಸಹ ಅವರು ಇಟ್ಟುಕೊಂಡು ಬರ್ತಾರೆ. ಒಮ್ಮೆ ನಾನು ಹೋಗ್ತೇನೆ, ಇಲ್ಲದಿದ್ದರೆ ಅವರೇ ಹೋಗ್ತಾರೆ, ಎಲ್ಲ ಕನೆಕ್ಷನ್ ಎಲ್ಲ ಮಾಡ್ತಾರೆ. ಸರ್, ನೀವು ಶೆಟ್ಟಿ ಜನರೇಟರ್ ಸೇವೆಯನ್ನ ಕೊಡೋದ್ರ ಜೊತೆಗೇನೆ ಮನೆಗೆ ಬಂದ್ರು ಅಂತ ಹೇಳಿದ್ರೆ ತುಂಬಾ ನಾಯಿಗಳಿದೆ ಅನ್ನೋವಂಥದ್ದು. ನಾಯಿ ಪ್ರೇಮ ಎಷ್ಟು ವರ್ಷ ಆಯ್ತು ಸರ್ ಅಂತ, ಹೇಗೆ ಅಂತ?
ನಾಯಿ ಪ್ರೇಮ ಮುಂಚಿಂದಲೇ ಇತ್ತು. ಈಗ ಒಂದು 6 ವರ್ಷದಿಂದ ಕೊರೋನಾ ಬಂದ ಟೈಮ್ನಿಂದ ಆಗ ಅದಕ್ಕೆ ಏನು ತಿನ್ಲಿಕ್ಕಿಲ್ಲಲ್ಲ, ಹಾಗೆ ನಾವೊಂದು ಹಾಕಿ ಅಭ್ಯಾಸ ಆಗಿ ಈಗ ತುಂಬಾ ನಾಯಿಗಳಿಗೆ ಆಗ್ತಾ ಇದೆ. ಅದು ಬಿಡ್ಲಿಕ್ಕೆ ಆಗೋದಿಲ್ಲ ಒಮ್ಮೆ ಇದ್ದದಲ್ಲ. ಮತ್ತು ನಮ್ಮ ಈ ವ್ಯಾಪಾರಕ್ಕೆ ನಾಯಿ ಅಂದ್ರೆ ಹಾಕಿದ್ರೆ ನಮಗೆ ಸ್ವಲ್ಪ ಅದರಲ್ಲಿ ಅನುಗ್ರಹ ಇರ್ತದೆ, ದೇವರ ಅನುಗ್ರಹ. ಮೇನ್ ನಮ್ಮ ಪುತ್ತೂರು ಮಾಲಿಂಗೇಶ್ವರ ನಂಬಿಕೊಂಡು ಇದು ಮಾಡಿದ್ರು. ಹಾಗೆ ಅಲ್ನಾಡು ಉಲ್ಲತ್ಯಮ್ಮ ಎಲ್ಲ, ಮತ್ತೆ ಕಟೀಲು ಪೊಳಲಿ ದೇವಸ್ಥಾನ ಇದರದೆಲ್ಲ ನಂಬಿ ನಾವು ಶುರು ಮಾಡಿದ್ರು. ಹಾಗೆ ಅವರು ದೇವರಿಗೆ ಕೈ ಬಿಡಲಿಲ್ಲ ನಮಗೆ. ಹಾಗೂ ಅಲ್ಲದೆ ಈ ನಾಯಿಗೆ ಹಾಕುವುದರಿಂದ ನನಗೆ ತುಂಬಾ ಪ್ಲಸ್ ಬಂದಿದೆ, ನಮಗೆ ತೊಂದರೆ ಆಗಲಿಲ್ಲ. ಓಕೆ ಸರ್, ಇನ್ನು ಹಬ್ಬ ಎಲ್ಲ ಬರ್ತಾ ಇದೆ, ಹಾಗಾಗಿ ನಮ್ಮ ಮೆಕ್ಯಾನಿಕ್ ಒಂದು ಎಷ್ಟು ಟೈಮಿಗೆ ಸಹ ಒಂದು ಬರ್ತಾರೆ. ಅದು ರಾಘವೇಂದ್ರ ಅಂತ, ಮತ್ತೊಂದು ಹರಿಪ್ರಸಾದ್ ಅಂತ, ಅವರು ನಮಗೆ ಮೈನ್ ಮೆಕ್ಯಾನಿಕ್ ಇರೋದು ನಮ್ಮ ದೊಡ್ಡ ದೊಡ್ಡ ಜನರೇಟರ್ಗಳಿಗೆಲ್ಲ. ಓಕೆ ಸರ್, ಇವಾಗ ಹಬ್ಬ ಬರ್ತಾ ಇದೆ ಅಲ್ವಾ, ಹಾಗಾಗಿ ತುಂಬಾ ಜನರಿಗೆ ಜನರೇಟರ್ ಬೇಕಾಗುತ್ತೆ. ಏನಾದ್ರು ಆಫರ್ ಪ್ರೈಸ್ ನಲ್ಲಿ ಏನಾದ್ರು ಕೊಡ್ತಾ ಇದ್ದೀರಾ, ಹೇಗೆ? ನಾವು ಆಫರ್ ಪ್ರೈಸ್ ಅಲ್ಲಿ ಕೊಡುದು, ಯಾಕಂದ್ರೆ ನಮ್ದು ಅಂದ್ರೆ ಪ್ರೈಸ್ ಇದು ಮುಖ್ಯ ಅಲ್ಲ, ಸರ್ವಿಸ್ ಮತ್ತು ಮತ್ತೆ ಕೆಲವರಿಗೆ ನಾವೆಲ್ಲ ಹೀಗೆ ಜನರೇಟರ್ ಎಲ್ಲ ಕೊಡ್ತೇವೆ. ಯಾಕೆಂದ್ರೆ ಕೆಲವರಿಗೆ ಈಗ ಮನೆ ಕಟ್ಟಲಿಕ್ಕೆ ಆಗುವಾಗ ಮತ್ತೆ ಮದುವೆ ಮನೆಗೆ ನಾವು ಇಷ್ಟು ಅಂತೇಳಿ ಫೋರ್ಸ್ ಮಾಡೋದಿಲ್ಲ. ಕೊಟ್ಟದಂದ್ರೆ ಅವರು ಸಹ ಕಷ್ಟ ಇರುವರ್ತಾರಲ್ಲ, ಹಾಗೆ ನಮಗೆ ಒಂದು ಚಿಕ್ಕದಿಂದ ಕಷ್ಟದ ಗೊತ್ತು, ಹಾಗೆ ನಮಗೆ ನಾವು ಸಹ ಸ್ಪಂದಿಸ್ತೇವೆ ಕಷ್ಟದಕ್ಕೆ. ಓಕೆ, ಪ್ರೈಸ್ ಅನ್ನುವಂಥದ್ದು ಮುಖ್ಯ ಅಲ್ಲ, ಇಲ್ಲಿ ಸೇವೆ ಅನ್ನುವಂಥದ್ದು ಮುಖ್ಯ ನಾವು ಮಾಡುವಂಥದ್ದು ಅಂತ. ಪ್ರೈಸ್ ಇಡ್ಲಿಕ್ಕೆ ಆಗುದಿಲ್ಲ ಈಗ, ಯಾಕಂದ್ರೆ ತುಂಬಾ ಜನ ಕಾಂಪಿಟೇಷನ್ ಬರ್ತಾರೆ. ಹಾಗೆ ಓಕೆ, ಕಾಂಪಿಟೇಷನ್ ಜಾಸ್ತಿನೇ ಇದೆ ಸರ್, ಕಾಂಪಿಟೇಷನ್ ಜಾಸ್ತಿ ಇದೆ. ಹಾಗೆ ನಾವು ಸಹ ಈಗ ಇನ್ನು ರೇಟ್ ನಲ್ಲಿ ಇದು ಮಾಡಬೇಕಾಗ್ತದೆ, ಯಾಕಂದ್ರೆ ಸರ್ವಿಸ್ ಮೈನ್, ಮತ್ತೆ ನಮ್ದು ಕ್ವಾಲಿಟಿ ಇರ್ತದೆ. ನಾವು ಹೇಗೂ ಸರ್ವಿಸ್ ಅದು ಮಾಡ್ತಾ ಇರ್ತೇವೆ, ಯಾವಾಗಲೂ ಹೆಚ್ಚಾಗಿ ಮಾಡ್ತಾ ಇದ್ದೇವೆ. ಓಕೆ ಸರ್, ಪುತ್ತೂರಿನ ಜನರ ಒಂದು ರೆಸ್ಪಾನ್ಸ್ ಹೇಗಿದೆ ಅಂತ ನಿಮ್ಗೆ ಇಲ್ಲಿಯವರೆಗೆ? ಪುತ್ತೂರಿನ ಜನರು ಒಳ್ಳೇದಿದೆ, ತುಂಬಾ ರೆಸ್ಪಾನ್ಸ್ ಉಂಟು ಪುತ್ತೂರಿನಲ್ಲಿ. ಮೈನ್ ನಮ್ದು ಸುದ್ದಿ ಲೈವ್ ಅಲ್ಲಿ ನಮ್ದು ಆ್ಯಡ್ ಬರ್ತಾ ಉಂಟು ಶೆಟ್ಟಿ ಜನರೇಟರ್, ಹಾಗೆಲ್ಲ ಆಗಿ. ಮತ್ತು ಸುದ್ದಿ ಅವರು ಸಹ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ. ಫಸ್ಟ್ ಅವರಿಗೆ ಆಫೀಸಿಗೆಲ್ಲ ಇರ್ತೇವೆ ಹಾಗೆಲ್ಲ ಅವರಿಗೆ. ಓಕೆ ಸರ್, ನೀವೊಂದು ಧನ್ಯವಾದ ಹೇಳ್ಬಿಡಿ ಸರ್ ಇಲ್ಲಿವರೆಗೆ ನಿಮಗೆ ಸಪೋರ್ಟ್ ಮಾಡಿದಂತ ಪ್ರತಿಯೊಬ್ಬ ಗ್ರಾಹಕರಿಗೆ ಕೂಡ. ನಮಗೆ ಇಷ್ಟ ತನಕ ನಮ್ಮ ವ್ಯಾಪಾರದಲ್ಲಿ ಸಪೋರ್ಟ್ ಮಾಡಿದ ಎಲ್ಲರಿಗೂ, ಅಂದರೆ ಐವನ್, ಸ್ಟೀವನ್ ಮತ್ತು ಜಗನ್ನಾಥ್ ಅಂತೇಳಿ ಅವರೆಲ್ಲ, ಮತ್ತು ಮೆಕ್ಯಾನಿಕ್ಗಳು ಹರಿಪ್ರಸಾದ್, ರಾಘವೇಂದ್ರ, ಅವ್ರದ್ದೆಲ್ಲ ಸಪೋರ್ಟಿಂದ ಅವರಿಗೆಲ್ಲ ಧನ್ಯವಾದಗಳನ್ನು ಹೇಳ್ತೇವೆ. ಅದಕ್ಕೆ ಈ ಸುದ್ದಿವಾಹಿನಿ ಸುದ್ದಿ ಮೀಡಿಯಾಕ್ಕೆ ಸಹ ನಾವು ಧನ್ಯವಾದ ಹೇಳ್ತೇವೆ. ಓಕೆ ಸರ್, ನೀವೇ ಒಂದು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ಬಿಡಿ ಸರ್, ಯಾರೆಲ್ಲ ಯಾವಾಗ ನಮಗೆ ಬೇಕು ಅಂತ ಕಾಲ್ ಮಾಡಬೇಕಲ್ಲ, ಒಂದು ನಂಬರ್ ಹೇಳ್ಬಿಡಿ ಸರ್. ಯಾಕೆಂದರೆ ಕಾಲ್ ಮಾಡಬೇಕಾದ್ರೆ ನಮ್ಮದು 9448 222 317, ಇನ್ನೊಂದು 9035 929195. ಎಷ್ಟು ಕೆವಿಯಿಂದ ಎಷ್ಟು ಕೆವಿ ವರೆಗಿನ ಜನರೇಟರ್ಸ್ ಅವೈಲೇಬಲ್ ಇದೆ ಅಂತ ಇಲ್ಲಿ? ನಮ್ಮಲ್ಲಿ 3 ಕೆವಿಯಿಂದ ಎಲ್ಲ 10 ಕೆವಿ 60 ಹಾಗೆಲ್ಲ ಸೇರಿ 125 ಕೆವಿ ತನಕ ಸರ್ವಿಸ್ ಕೊಡ್ತೇವೆ ಜನರೇಟರ್. ಓಕೆ, ಶೆಟ್ಟಿ ಜನರೇಟರ್ಸ್ ಇಷ್ಟೊಂದು ಯಶಸ್ವಿ ಆಗಬೇಕು ಅಂತ ಹೇಳಿದರೆ ಇದಕ್ಕೆ ಬ್ಯಾಕ್ ಬೋನ್ ಆಗಿ ನಿಂತಿರೋರು ಅಂತ ಹೇಳಿದರೆ ಇದರ ಸಿಬ್ಬಂದಿಗಳು. ಪರ್ಫೆಕ್ಟ್ ಆಗಿರುವಂತಹ ಟೈಮ್ಗೆ ನಿಮಗೆ ಸೇವೆಯನ್ನು ನೀಡ್ತಾ ಇರುವಂತಹ ಸಿಬ್ಬಂದಿಗಳು ಕೂಡ ಜೊತೆಗೇನೆ ಇದ್ದಾರೆ. ಅವ್ರ ಜೊತೆ ಕೂಡ ನಾನು ಮಾತಾಡ್ತೀನಿ. ನಮಸ್ತೆ ಸರ್, ನಿಮ್ಮ ಹೆಸರು? ಐವನ್. ನಿಮ್ಮ ಹೆಸರು? ನಿಮ್ಮ ಹೆಸರು? ಓಕೆ, ನಿಮ್ಮ ಕೆಲಸದ ಬಗ್ಗೆ ನಿಮ್ಮ ಹೆಸರು ಹೇಳಿದರು. ಓಕೆ ಸರ್, ಇವಾಗ ನೀವು ಎಷ್ಟು ವರ್ಷ ಆಯ್ತು ಸರ್ ಇಲ್ಲಿಗೆ ಜಾಯ್ನ್ ಆಗಿ? 10 ವರ್ಷ. ನೀವು? 5 ವರ್ಷ. ನೀವು? 3 ವರ್ಷ ಆಯಿತು. ಇವಾಗ ತುಂಬ ಕಷ್ಟದ ಜಾಗಗಳಿಗೆಲ್ಲ ಹೋಗಿ ಕೂಡ ನೀವು ಸರ್ವಿಸನ್ನು ಕೊಡ್ತೀರಾ ಅನ್ನೋವಂಥದ್ದು, ಅಲ್ಲಿರುವಂಥ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿರುತ್ತೆ ಅಂತ. ಕೆಲವೊಂದು ಜಾಗಗಳಿಗೆ ಹೋಗೋದಕ್ಕೆ ಆಗಲ್ಲ ಅನ್ನೋವಂತಿರುತ್ತೆ, ಬಟ್ ಶೆಟ್ಟಿ ಜನರೇಟರ್ ಅಂದರೆ ಎಲ್ಲಿಗೆ ಬೇಕಾದರೂ ನಾವು ಹೋಗ್ತೀವಿ ಅನ್ನೋವಂಥ ಇದಿದೆ. ಹಾಗಾಗಿ ಹೇಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಹೇಳಿ ನಿಮ್ಮದು. ಕೆಲವು ಕಡೆ ಇಡ್ತೀವಿ, ಆದಷ್ಟು ನೋಡ್ತೀವಿ, ಇಟ್ಟು ಕೊಡ್ತೀವಿ ಅಷ್ಟೇ. ಕಷ್ಟ ಇದ್ದರೆ ಸಿಟ್ಟು ಕೊಡ್ತೀವಿ. ಕೆಳಗಡೆ 4 ವೀಲ್ ಬೇಕು. ಓಕೆ, ದೂರದ ಊರುಗಳಿಗೆ ಅಂತ ಹೇಳಿದ್ರೆ ಎಲ್ಲೆಲ್ಲ ಕೊಟ್ಟಿದ್ದೀರಾ ಅಂತ? ಮಡಿಕೇರಿ, ಕುಂಟಿಗೊಪ್ಪ, ಕುಶಾಲನಗರ, ಚಿಕ್ಕಮಗಳೂರು, ಹಾಸನ, ಗಂಗಾವತಿ, ಮೂಡಬಿದ್ರೆ, ಕುಡ್ಲ, ಸುಳ್ಯ,
ಓಕೆ, ಎನಿ ಟೈಮಲ್ಲಿ ಕಾಲ್ ಮಾಡಿದರೆ ಕೂಡ ನೀವು ಹೋಗ್ತೀರಾ ಅಂತ? ಕಾಸರಗೋಡು ವಾಪಸ್ ಹಾಂ, ಕಾಸರಗೋಡಿಗೆಲ್ಲ ಕೊಡ್ತೀರಾ. ಎನಿ ಟೈಮಲ್ಲಿ ಕಾಲ್ ಮಾಡಿದರೆ ಕೂಡ ಅವೈಲೇಬಲ್ ಇರ್ತೀರಾ ನೀವು? 24. ಓಕೆ, ಥ್ಯಾಂಕ್ ಯು. ಪವರ್ ಕಟ್ ಸಮಸ್ಯೆಗೆ ಗುಡ್ ಬೈ ಹೇಳಿ ಶೆಟ್ಟಿ ಜನರೇಟರ್ಗೆ ಹಾಯ್ ಹೇಳುವಂತಹ ಟೈಮ್. ಇಲ್ಲಿಯವರೆಗೆ ತುಂಬ ಜನ ಅಂದರೆ ಪುತ್ತೂರು ಭಾಗದ ಜನ ಶೆಟ್ಟಿ ಜನರೇಟರಿಗೆ ಕಾಲ್ ಮಾಡಿ ಸರ್ವಿಸನ್ನು ಪಡ್ಕೊಂಡಿದ್ದೀರಾ. ಅದರ ಜೊತೆಗೆ ಇನ್ನು ಮುಂದೆ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನರಿಗೆ ಯಾವುದೇ ರೀತಿಯಾದಂತಹ ಜನರೇಟರ್ಗಳ ಅವಶ್ಯಕತೆ ಇದೆ ಅಂತ ಹೇಳಿದಾಗ ಶೆಟ್ಟಿ ಜನರೇಟರನ್ನೇ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿ ನಿಮಗೆ 3 KVಯಿಂದ 125 KV ಜನರೇಟರ್ಗಳು ಅವೈಲೇಬಲ್ ಇರುವಂಥದ್ದು. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಶೆಟ್ಟಿ ಜನರೇಟರ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಪುತ್ತೂರಿನ ಭಾಗದ ಜನ ಅಂತೂ ತುಂಬ ಚೆನ್ನಾಗಿ ಸಪೋರ್ಟನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರು. ಹಾಗೆಯೇ ದೂರದ ಊರುಗಳಿಗೆ ಸರ್ವಿಸ್ ಇದೆಯಾ ಅನ್ನುವಂಥ ಪ್ರಶ್ನೆ ತುಂಬ ಜನರಲ್ಲಿ ಇತ್ತು. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿದ್ದೀವಿ, ನೀವು ಎಷ್ಟೇ ದೂರ ಇರಿ ಒಂದು ಕಾಲ್ ಮಾಡಿ, ಶೆಟ್ಟಿ ಜನರೇಟರ್ ಪರ್ಫೆಕ್ಟ್ ಆಗಿರುವಂಥ ಟೈಮ್ಗೆ ನಿಮಗೆ ಬಂದು ಸೆಟ್ ಮಾಡಿ ಸರ್ವಿಸನ್ನು ಕೊಡ್ತಾರೆ. ಹಾಗಾಗಿ ಧೈರ್ಯವಾಗಿ ನೀವು ಶೆಟ್ಟಿ ಜನರೇಟರ್ಗೆ ಕಾಲ್ ಮಾಡ್ಬೋದು. ನಂಬಿಕಸ್ಥ ಜನರೇಟರ್ ಸೇವೆ ಅಂತ ಹೇಳಿದರೆ ಅದು ಶೆಟ್ಟಿ ಜನರೇಟರ್. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್ ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.